ಮೈಸೂರು ಅರಮನೆ ಕಾವೇರಮ್ಮನ ದರ್ಶನದ ನಂತರ ನಮ್ಮ ಇವತ್ತಿನ ಪ್ರಯಾಣ ಕೋಲಾರ ಜಿಲ್ಲೆಯತ್ತ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಾನಿವತ್ತು ನಿಮ್ಮನ್ನು ವಿರೂಪಾಕ್ಷ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿರುವಂಥ ಈ ಶಿವನ ದೇವಸ್ಥಾನ ನಮ್ಮ ವಿಜಯನಗರ ಕಾಲದ್ದು. ನೀವು ಇಲ್ಲಿಗೆ ಬೈ ರೋಡ್ ಬರಬೇಕು ಅಂತ ಅಂದ್ಕೊಂಡ್ರೆ ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿದೆ, ಕೋಲಾರದಿಂದ 33 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮುಳಬಾಗಿಲಿನಿಂದ 4.4 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಂಗಳೂರಿಂದ ಆರಾಮಾಗಿ ಬಸ್ ಸಹ ಕೋಲಾರ್ಗಾಗಲಿ ಅಥವಾ ಮುಳಬಾಗಿಲಿಗಾಗಲಿ ಈಸಿಯಾಗಿ ಸಿಗುತ್ತೆ. ಮುಳಬಾಗಿಲಲ್ಲಿ ವಿರೂಪಾಕ್ಷನ ದೇವಸ್ಥಾನಕ್ಕೆ ಅಂತ ಹೇಳಿದರೆ ಯಾವ ಆಟೋದವರಾದರೂ ಈಸಿಯಾಗಿ ಬರ್ತಾರೆ. ಈ ದೇವಸ್ಥಾನದ ಇತಿಹಾಸನ ಸ್ವಲ್ಪ ತಿಳ್ಕೊಳ್ಳೋಣಂತೆ. ಈಗ ದೇವಸ್ಥಾನ ಬಂದ್ಬಿಟ್ಟು 14ನೇ ಶತಮಾನದ ವಿಜಯನಗರದ ಸಾಮ್ರಾಜ್ಯದ ಕಾಲದ್ದು ಅಂತ ಹೇಳಲಾಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಪುರಾವೆಗಳನ್ನು ಇಲ್ಲಿನ ಗೋಡೆಗಳ ಮೇಲೆ ಇರುವಂಥ ಶಾಸನಗಳಿಂದ ನಾವು ತಿಳ್ಕೊಳ್ಬಹುದು. ಸುಮಾರು 1481 CE ಕಾಲದ್ದು ಇರ್ಬೋದು ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ನಿರ್ಮಾಣ ಶೈಲಿ ಇರ್ಬೋದು, ಕಂಬಗಳ ಮೇಲೆ ಇರುವಂಥ ಕೆತ್ತನೆಗಳು ಇರ್ಬೋದು, ಇವೆಲ್ಲ ನಮಗೆ ಹಂಪಿಯಲ್ಲಿರುವಂಥ ವಿರೂಪಾಕ್ಷನ ದೇಗುಲದ ಒಂದು ನೆನಪನ್ನು ತರುತ್ತೆ. ನಿರ್ಮಾಣದ ಕಾರ್ಯದಲ್ಲಿ ದ್ರವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಇಲ್ಲಿ ಬಳಸಲಾಗಿದೆ. ಇಲ್ಲಿ ನಮಗೆ 3 ಮುಖ್ಯ ದ್ವಾರಗಳನ್ನು ನೋಡೋಕ್ಕೆ ಸಿಗುತ್ತೆ. ಅದರಲ್ಲಿ ಚೌಕಾಕಾರದಲ್ಲಿ ಇರುವಂಥ ಗರ್ಭಗೃಹ, 2 ಅರ್ಧ ಮಂಟಪ, ಆಯತಾಕಾರದಲ್ಲಿರುವಂಥ ಮತ್ತು ದೊಡ್ಡದಾದಂಥ ನವಗ್ರಹ ಮತ್ತು ಮುಖಮಂಟಪಗಳನ್ನು ನೋಡೋಕ್ಕೆ ಸಿಗುತ್ತೆ. ಹಲವಾರು ಕಂಬಗಳು ಮತ್ತು ಅದರ ಮೇಲಿನ ಕೆತ್ತನೆಗಳು ಸಹ ಇಲ್ಲಿ ನೋಡಬಹುದು. ಸ್ಥಳ ಪುರಾಣದ ಪ್ರಕಾರ ಇಲ್ಲಿನ ಶಿವಲಿಂಗ ಅತ್ರಿ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅಂತ ಹೇಳಲಾಗುತ್ತೆ. ಆದರೆ ಕಾಲಕ್ರಮೇಣ ಇಲ್ಲಿ ಹುತ್ತ ಕಟ್ಕೊಳ್ಳುತ್ತಂತೆ. ನಂತರ ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರರಾದಂಥ ಲಕ್ಕಣ್ಣ ದಂಡೇಶ ಅವರು ಈ ಊರಿನ ಕಡೆ ಸಂಚಾರ ಮಾಡುವಾಗ ಒಂದು ರಾತ್ರಿ ಇಲ್ಲಿ ಕಾರಣಾಂತರಗಳಿಂದ ಉಳ್ಕೋಬೇಕಾಗತ್ತೆ. ಆ ರಾತ್ರಿ ಕನಸಲ್ಲಿ ದೇವರು ಪ್ರತ್ಯಕ್ಷ ಆಗಿ ಇಲ್ಲಿ ವಿರೂಪಾಕ್ಷನ ದೇವಾಲಯ ಕಟ್ಟೋದಿಕ್ಕೆ ಹೇಳಿದಾಗ ಕಟ್ಟಿದಂಥ ದೇವಾಲಯನೇ ಇದು ಅಂತ ಇಲ್ಲಿನ ಜನರ ನಂಬಿಕೆ. ಈ ದೇವಸ್ಥಾನದ ವಿಶೇಷತೆ ಅಂದರೆ ಇಲ್ಲಿ ಇರೋ ಶಿವಲಿಂಗಗಳ ಸ್ನೇಹಿತರೆ, ಇಲ್ಲಿನ ತೇಜೋಲಿಂಗ ಆತ್ಮಲಿಂಗ ಆದರೆ ಇನ್ನೊಂದು ಅತ್ರಿ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂಥ ಲಿಂಗ. ಆತ್ಮಲಿಂಗವನ್ನು ಸ್ವತಃ ಶಿವನಿಂದ ಅತ್ರಿ ಮಹರ್ಷಿಗಳು ಪಡೆದಿರುವಾಗಿ ಹೇಳಲಾಗುತ್ತೆ. ಇಲ್ಲಿನ ಆತ್ಮಲಿಂಗ ಬೆಳಿಗ್ಗೆ ಜೇನಿನ ಬಣ್ಣದಲ್ಲಿ ಕಾಣಿಸಿದ್ರೆ ಸಾಯಂಕಾಲ ಬಿಳಿ ಬಣ್ಣದಲ್ಲಿ ಕಾಣಿಸುತ್ತಂತೆ. ಇಷ್ಟೇ ಅಲ್ಲದೆ ಇಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಬಗುಳಾಮುಖಿ ದೇವಿಯ ದೇವಸ್ಥಾನ. ದೇವಿಯ ಪ್ರತಿಮೆಯನ್ನು ಶಿವನ ದೇಗುಲದ ಎಡಭಾಗದಲ್ಲಿ ಬೇರೆ ಮಂಟಪದಲ್ಲಿ ರಾಜ ವಿಕ್ರಮಾದಿತ್ಯ ಅವರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅಂತ ಹೇಳಲಾಗುತ್ತೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಶಿವಲಿಂಗದ ಮುಂದೆ ಕೈ ಜೋಡಿಸಿ ನಿಂತು ದೇವರನ್ನ ಪ್ರಾರ್ಥಿಸಿದಾಗ ಒಂದು ರೀತಿಯ ಕಂಪನ ಉಂಟಾಗತ್ತೆ ಅಂತ ಹೇಳ್ತಾರೆ. ಈ ರೀತಿ ಮಾಡೋದಕ್ಕೆ ಒಂದು ಕಂಪನ ಸ್ಥಳ ಅಂದರೆ ವೈಬ್ರೇಷನ್ ಪಾಯಿಂಟ್ ಇದೆ ಇಲ್ಲಿ. ಈ ಜಾಗದಲ್ಲಿ ನಿಂತು ಏನೇ ಕೇಳಿಕೊಂಡ್ರೂ ಆ ದೇವರ ಒಂದು ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಅಂತ ಇಲ್ಲಿನ ಜನರ ಒಂದು ನಂಬಿಕೆ. ಇಲ್ಲಿನ ದಕ್ಷಿಣ ದಿಕ್ಕಲ್ಲಿ ಇರುವಂಥ ಕಲ್ಯಾಣ ಮಂಟಪ ಮತ್ತು ಕಲ್ಯಾಣಿ ಬಿಟ್ಟರೆ ಬೇರೆ ಭಾಗವೆಲ್ಲ ಶಿಥಿಲಾವಸ್ಥೆಯಲ್ಲಿದೆ ಸ್ನೇಹಿತರೆ. ಇದು ನಮ್ಮ ದೇಶದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನು ರಿಸ್ಟೋರೇಷನ್ ಕಾರ್ಯವನ್ನು ಕೈಗೆ ತಗೊಂಡು ಇದನ್ನು ರಿಸ್ಟೋರ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಈ ದೇವಸ್ಥಾನದ ಸುತ್ತಲೂ ಆಗಿನ ಕಾಲದಲ್ಲಿ ಕೋಟೆನ ಕಟ್ಟಿದ್ರಂತೆ. ಆದರೆ ಈಗ ಮಾತ್ರ ದೇವಸ್ಥಾನದ ಮುಂದೆ ಸ್ವಲ್ಪ ಭಾಗ ಕೋಟೆಯನ್ನು ನಾವು ನೋಡ್ಬೋದು. ಈ ಪುರಾತನ ದೇವಾಲಯ ತನ್ನ ಇತಿಹಾಸ ವಾಸ್ತುಶಿಲ್ಪವನ್ನು ಸಾರಿ ಹೇಳ್ತಾ ಇದೆ. ನಿಮಗೆ ಈ ಜಾಗಕ್ಕೆ ವಿಸಿಟ್ ಮಾಡೋ ಇಚ್ಛೆ ಇದ್ದರೆ ಗೂಗಲ್ ಮ್ಯಾಪ್ಸ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.